ಬ್ಯಾಂಕ್ ಆಫ್ ಬರೋಡಾದ 111ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಡುಪಿ ಶಾಖೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಮಾತನಾಡಿದ ಬ್ಯಾಂಕ್ ಆಫ್ ಬರೋಡಾದ ಉಡುಪಿ ಶಾಖೆಯ ಮ್ಯಾನೇಜರ್ ಅಂಬು ಶಿವಂ, 20 ಜುಲೈ 1907ರಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಆರಂಭಗೊಂಡಿತ್ತು. ಬ್ಯಾಂಕ್ ಆಫ್ ಬರೋಡಾ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ. ವಿಶ್ವದಾದ್ಯಂತ ಒಟ್ಟು 100ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು 71 ದೇಶದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಹೊಂದಿದೆ. ಉಡುಪಿ ಶಾಖೆಯು ಸುವರ್ಣ ಮಹೋತ್ಸವವನ್ನು ಆಚರಿಸುವ ಹೊಸ್ತಿಲಲ್ಲಿದೆ. ಈಗಾಗಲೇ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಹೂಡಿಕೆ ಹೊಂದಿದ ಗ್ರಾಹಕರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು. Bank of Baroda and the Bank of Baroda customer current 1907 Raja Gaikwad inaugurated the bank in Baroda. Same day, July 20th. Today it is 111th year. See, so far our Bank of Baroda ex-staffs are there. Their blood and everything they given for Bank of Baroda. They know so far any scam or any black dot never in Bank of Baroda's history. So that is our success of this 111 years. And we are having more than 100 branches in all over 21 countries. Almost Baroda sun never set because it starts from Singapore and it ends to Australia. In between all the countries we are having service. Many people, NRI people know because various countries they are having customer here. And on this occasion I welcome all our customers and ex-staff and NRI customers and very senior customer. I see more than 40 years he is having account with us, this branch also more than 40 years. So it is, we are nearing our golden jubilee within short period. So again welcome to all our team and other customer, and I need your continuous support for the development of the brand. Thank you very much. Customer ಎಲ್ಲರೂ ನಾವು ಕಳಿಸಿದ ಕರೆಗಳಿಗೆ ಹೋಗ್ಕೊಟ್ಟು ಬಂದವರಿಗೆ ನಂದು ಹಾಗೂ ಆನ್ ಬಿಹಾಫ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಅವರಿಗೆ ಎಲ್ರಿಗೂ ವಂದಿಸ್ತಾ, ಅದೇ ರೀತಿ ನಮ್ಮ ಎಕ್ಸ್-ಸ್ಟಾಫ್ ಅವರು ಬಂದಿದ್ದಾರೆ, ಅವರಿಗೂ ನನ್ನ ಮನಸ್ಪೂರ್ವಕವಾದ ವಂದನೆಗಳು. ಆ್ಯಕ್ಚುಲಿ ನಾನು ಯೂನಿಯನ್ ಕಲರ್ ಎಲ್ಲೂ ತೋರಿಸಲಿಲ್ಲ, ಆದರೆ ಇಲ್ಲಿ ಫಸ್ಟ್ ಯೂನಿಯನ್ ರೆಕಗ್ನೈಸ್ ಮಾಡಿದ್ದಕ್ಕೋಸ್ಕರ ನಾನೊಂದು 2 ಶಬ್ದವನ್ನು ಮಾತಾಡಬೇಕಾಗ್ತದೆ. ನಮ್ಮ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಸ್ಟಾರ್ಟ್ ಆದದ್ದು ಈಗ 75 ಇಯರ್ಸ್. ಅದನ್ನು ನಾವು ಗೋಲ್ಡನ್ ಜುಬ್ಲಿಯನ್ನು ಮುಗಿಸಿ ಈಗ ಪ್ಲಾಟಿನಮ್ ಜುಬ್ಲಿಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ನಮ್ಮದು ಮೀಟಿಂಗ್ ಶಾರ್ಟ್ಲಿ ಲಾಸ್ಟ್ ಟೈಮ್ ಬರೋಡಾದಲ್ಲಿ ಆಯಿತು. ನೆಕ್ಸ್ಟ್ ಈಗ ಇಮಿಡಿಯೇಟ್ಲಿ ಬರ್ಬೋದು, ಯಾವಾಗಂತ ಗೊತ್ತಿಲ್ಲ. ಎನಿವೆ, ಯೂನಿಯನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಲಾಸ್ಟ್ 75 ಇಯರ್ಸ್ನಿಂದ ನಾವು ಪರಸ್ಪರವಾಗಿ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಎಸ್ ಯೂನಿಯನ್ ಎರಡು ಒಟ್ಟಿಗೆ ನಾವು ಬ್ಯಾಂಕನ್ನು 111 ಇಯರ್ಸ್, ಈ ಸಲ 111ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಟೋಟಲ್ ನಮ್ಮದು ಸ್ಟಾಫ್ ಸ್ಟ್ರೆಂತ್ 55,100 ಇವತ್ತಿನವರೆಗೆ 55,100. ಯಾರಿಗೂ ಅಂದರೆ 55,100 ಟೋಟಲ್ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಸ್ಟಾಫ್ ಸ್ಟ್ರೆಂತ್. ಅದೇ ಪ್ರಕಾರ ಈಗ ನಮ್ಮದು ಟೋಟಲ್ ಬ್ರಾಂಚಸ್, ನಂಬರ್ ಆಫ್ ಬ್ರಾಂಚಸ್ 5,550 something is there, 5,550, 107 in overseas branch. 111 ಇಯರ್ಸಲ್ಲಿ ಯಾವಾಗಲೂ ನಮ್ಮ ಬ್ಯಾಂಕ್ ಆಫ್ ಬರೋಡಾ ದ ಬ್ಯಾನರ್ ಯಾವಾಗಲೂ ಡೌನ್ ಮಾಡಲಿಕ್ಕೆ ಬಿಡಲಿಲ್ಲ. ಯಾರು? ನಾವಲ್ಲ, ಕಸ್ಟಮರ್. ಬಿಕಾಸ್ ಕಸ್ಟಮರ್ ಇದ್ದರೆ ಬ್ಯಾಂಕ್ ಇದೆ, ಬ್ಯಾಂಕ್ ಇದ್ದರೆ ಕಸ್ಟಮರ್ ಇದ್ದಾರೆ. 111 ಇಯರ್ಸಲ್ಲಿ ನಮ್ಮದು ಇಷ್ಟವರೆಗೆ ಯಾವಾಗಲೂ ನೆಗೆಟಿವ್ ಬ್ಯಾಲೆನ್ಸ್ ಶೀಟ್ ಇಲ್ಲ. ಲಾಸ್ಟ್ 15-16 ಒಂದು ಬ್ಯಾಲೆನ್ಸ್ ಶೀಟ್ ನೆಗೆಟಿವ್ ಬಂದಿದೆ. ಅನ್ಫಾರ್ಚುನೇಟ್ಲಿ ಅದು ನಾವು NPAಗೆ ಪ್ರೊವಿಷನ್ ಮಾಡಿದಕ್ಕೋಸ್ಕರ ನಮ್ಮದು ಬ್ಯಾಲೆನ್ಸ್ ಶೀಟ್ ಪರ್ಟಿಕ್ಯುಲರ್ಲಿ ಆ ಇಯರ್ನಲ್ಲಿ ಮಾತ್ರ 1 ಇಯರ್ 15 and 16ನ ಬ್ಯಾಲೆನ್ಸ್ ಶೀಟ್ ಮಾತ್ರ ಒಂದು ನೆಗೆಟಿವ್ ಬಂದಿದೆ. ಅದು ಬಿಟ್ಟರೆ 111 ಇಯರ್ಸಲ್ಲಿ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಯಾವಾಗಲೂ ಲಾಸ್ ಮೇಕಿಂಗ್ ಅಂತ ಇಷ್ಟವರೆಗೆ ಹಿಸ್ಟ್ರಿಯಲ್ಲೇ ಬರಲಿಲ್ಲ. ಇದು
ಕಸ್ಟಮರಿಗೆ ಪರ್ಟಿಕ್ಯುಲರ್ಲಿ ನಾನು ಇದು ಯಾಕೆ ಕೋಟ್ ಮಾಡ್ತಾ ಇದ್ದೇನೆ ಅಂದರೆ, ನಮ್ಮದು ವ್ಯಾಲಿಡ್ ಕಸ್ಟಮರ್ ಬಂದಿದ್ದಾರೆ ಹಾಗೂ ನಮ್ಮ ಪ್ರಿಯ NRI ಕಸ್ಟಮರ್ ಇದ್ದಾರೆ. ಯಾಕಂದರೆ ಅವರಿಗೆ ಅವತ್ತು ನಂದು ಇನ್ನಂಜೆ ಬಿಟ್ವೀನ್ ಉಡುಪಿ ಆ್ಯಂಡ್ ಇನ್ನಂಜಿಂದ ಪರಿಚಯ ಇದೆ. ಎಜುಕೇಷನ್ ಲೋನ್ ಏನಾದರೂ ಬೇಕಾದರೆ ವಿ ಆರ್ ರೆಡಿ ಟು ಡೂ ಇಟ್ ಪ್ರೊವೈಡೆಡ್ ಸಮ್ ನಾರ್ಮ್ಸ್ ಇಸ್ ದೇರ್. ಅದು ಆಗಲೇಬೇಕು, ಅದಕ್ಕೆ ನಾವು ಏನು ಮಾಡುವಾಗಿಲ್ಲ. ಅವರನ್ನು ಕರ್ಕೊಂಡು ಬನ್ನಿ. ಯಾಕಂದರೆ ಬ್ಯಾಂಕ್ ನಾಟ್ ಓನ್ಲಿ ಮ್ಯಾನೇಜರ್ ಯಾ ಸುರೇಶ್ ಪೂಜಾರಿ ಅದು ನಿಮ್ಮದು ಬ್ಯಾಂಕ್. ನೀವು ಬಂದರೆ ತಾನೇ ಬ್ಯಾಂಕ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ಕಸ್ಟಮರ್ ಇವತ್ತು ಸ್ವಲ್ಪ ಕಡಿಮೆಯಲ್ಲಿ ಬರ್ಬೋದು ಕಸ್ಟಮರ್, ಆದರೆ 5 ಜನರದ್ದು 10 ಮಾಡಿ, 10 ಜನರದ್ದು 20 ಮಾಡಿ, 20 ಮಾಡಿ, 20,000 ಮಾಡಿ, 50,000 ಮಾಡಿ. ಅದೇ ನಮ್ಮದು ಎಲ್ಲರ ವಿನಂತಿ ಎಲ್ಲ ಕಸ್ಟಮರ್ ಹತ್ರ ಇದೆ. ನೀವು ಕಸ್ಟಮರನ್ನು ಬ್ಯಾಂಕ್ ಆಫ್ ಬರೋಡದ ಪೋಡಿಯಂಗೆ ತನ್ನಿ. ಅಂಡರ್ ಒನ್ ಬ್ಯಾನರಲ್ಲಿ ಬ್ಯಾಂಕ್ ಆಫ್ ಬರೋಡದಲ್ಲಿ ನಾವು ಎಲ್ಲ ಕಸ್ಟಮರನ್ನು ಇಟ್ಕೊಂಡು ನಿಮಗೆ ಏನು ಸರ್ವಿಸ್ ಬೇಕಾ, ನೋ ಡೌಟ್ ಅಬೌಟ್ ಇಟ್. ಬ್ಯಾಂಕ್ ಆಫ್ ಬರೋಡದಲ್ಲಿ ನಾವು ಈಗ ಕೆಲವರಿಗೆ ಈ ಸದ್ಯದಲ್ಲಿ ಟಿ ವಿಯವರು ಬಂದರು ಬ್ಯಾಂಕ್ ಆಫ್ ಬರೋಡ ಎಲ್ಲ ಆಯ್ತಂತ. ಯಾಕಂದರೆ ಕೆಲವರಿಗೆ ಪರಿಚಯವೇ ಇಲ್ಲ ಬ್ಯಾಂಕ್ ಆಫ್ ಬರೋಡ ಎಲ್ಲಿದೆ ಅಂತ. ನನಗೆ ಫಸ್ಟ್ ನಾನು ಶಂಕರ್ ಫ್ಯಾಪ್ ಅಂತ ಒಂದು ಅಕೌಂಟ್ ಇಂಟ್ರೊಡ್ಯೂಸ್ ಮಾಡುವಾಗ ಅವ್ರು ಹೇಳಿದರು, ನಿಮ್ಮದು ಪ್ರೈವೇಟ್ ಬ್ಯಾಂಕ್ ಅಲ್ಲ ಮರೆ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಯಾರು ಹೇಳಿದ್ದು ನಿಮಗೆ ಪ್ರೈವೇಟ್ ಬ್ಯಾಂಕ್ ಅಂತ? ಇಲ್ಲ, ನಿಮ್ಮದು ಬೋರ್ಡ್ ಇಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನಿಲ್ಲ. ನಾವು ಹೇಳಿದೆ, ಇಲ್ಲಿ ಉಡುಪಿಯಲ್ಲಿ ಮಾತ್ರ ಒಂದು ಬ್ರಾಂಚ್ ಇರೋದು. ಆದರೆ ನಾನು ಎಕ್ಸಾಕ್ಟ್ಲಿ ಅದೇ ಹೇಳಿದೆ, 5,500 ಆ್ಯಂಡ್ ಆಡ್ ಬ್ರಾಂಚ್ ಇದೆ ನಮ್ಮಲ್ಲಿ. ಸೆಕೆಂಡ್ SBI, ವಿ ಆರ್ ನಂಬರ್ 2 ಇನ್ ಬ್ಯಾಂಕ್ ಆಫ್ ಬರೋಡ. ಫೌಂಡೇಶನ್ ಡೇ ಬ್ಯಾಂಕ್ ಆಫ್ ಬರೋಡ ಅಂದರೆ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಬ್ಯಾಂಕ್ ಆಫ್ ಬರೋಡ ಇವತ್ತು ಸ್ಥಾಪನೆ ಆದದ್ದು ಬರೋಡದಿಂದ. ಇದು ಗಾಯಕ್ವಾಡ್ ಅಂತ ಹೇಳುವ ಸಯಾಜಿರಾವ್ ಗಾಯಕ್ವಾಡ್ ಹೇಳುವ ಮಹಾರಾಜರು ಸ್ಥಾಪಿತವಾದ ಬ್ಯಾಂಕ್ ಇದು. ಈ ಸಂದರ್ಭದಲ್ಲಿ ಎಲ್ಲರೂ ಅವರನ್ನು ನೆನೆಸ್ಕೊಳ್ಳೋದು ನಮ್ಮ ಧರ್ಮ ಆಗಿದೆ. ನಾವು ಕಸ್ಟಮರ್ ಆದ್ರೂ ಈ ಬ್ಯಾಂಕ್ ಒಳ್ಳೆ ಸರ್ವಿಸ್ ಕೊಡೋದ್ರಿಂದ ಅವರನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಮತ್ತು ಈಗಾಗಲೇ ನಮ್ಮ ಮ್ಯಾನೇಜರ್ ಹೇಳಿದರು, ಬ್ಯಾಂಕ್ ಆಫ್ ಬರೋಡದಲ್ಲಿ ಸೂರ್ಯ ಯಾವಾಗಲೂ ಕೊಡುವುದಿಲ್ಲ ಅಂತ. ಅಂದರೆ 122 ದೇಶಗಳಲ್ಲಿ ಈ ಬ್ಯಾಂಕ್ ಆಫ್ ಬರೋಡ ಬ್ರಾಂಚ್ ಹೊಂದಿಕೊಂಡಿದೆ. ಮೊದಲಾಗಿ ಸ್ವಲ್ಪ ಒಂದು ಹಿಂದೆ ಹೋದರೆ, ಒಂದು 20 ವರ್ಷ ಹಿಂದೆ ಹೋದರೆ ಜಗತ್ತಿನಲ್ಲಿ ಭಾರತದ್ದು ವಿದೇಶಿ ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಬರೋಡನೇ. ಬ್ಯಾಂಕ್ ಆಫ್ ಬರೋಡಲ್ಲಿ ಹೆಚ್ಚಾಗಿ NRI ಕಸ್ಟಮರ್ಸ್ ಇರ್ತಾರೆ. ಈಗಾಗಲೇ ನಮ್ಮ ರವಿಯವರು ಹೇಳಿದರು, ಯಂಗ್ ಜನ್ರೇಷನ್ ಬ್ಯಾಂಕ್ ಅಕೌಂಟ್ ಬೇಕಂತ. ಅದು ಉಡುಪಿಯಲ್ಲಿ ನನ್ನ ಅನಿಸಿಕೆ ಪ್ರಕಾರ ಸಣ್ಣ ತೊಂದರೆ ಅಂದರೆ, ಹೆಚ್ಚಿನ ಉಡುಪಿಯ ಯಂಗ್ ಜನ್ರೇಷನ್ ಎಲ್ಲ ಹೊರಗಿದ್ದಾರೆ, ದೂರದ ದೇಶದಲ್ಲಿದ್ದಾರೆ, ಹೊರವರ್ನಲ್ಲಿದ್ದಾರೆ, ಕೆಲಸ ಮಾಡ್ಕೊಂಡಿದ್ದಾರೆ. ಅವರವರ ಕಾರ್ಯನಿಮಿತ್ತ ಅಲ್ಲಿ ಹತ್ತಿರದ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ಕೊಂಡು ಅಲ್ಲಿಂದ ಈಗ ಆನ್ಲೈನ್ ಫೆಸಿಲಿಟಿ ಬರ್ತದೆ, ಅಲ್ಲಿಂದ ಮಾಡ್ಕೊಳ್ತಾರೆ. ಇಲ್ಲಿ ಉಡುಪಿ ಮುಖ್ಯವಾಗಿ ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗದ ಕಾರಣ ನಮಗೆ ಹೆಚ್ಚಾಗಿ ಅವ್ರು ಹೇಳಿದಾಗೆ ಸೀನಿಯರ್ ಸಿಟಿಜನ್ಸ್ ಅಕೌಂಟ್ ಮಾತ್ರ ಬರ್ತದೆ. ಒಂದು ಸಲ ಒಂದು ಸಭೆಯಲ್ಲಿ ಈ ಮೋಹನ್ದಾಸ್ ಪೈ ಅವರು ಇನ್ಫೋಸಿಸ್ನ ಡೈರೆಕ್ಟರ್ ಹೇಳಿದ್ರು, ಉಡುಪಿ ಯಾಕೆ ಡೆವಲಪ್ ಆಗೋದಿಲ್ಲ ಅಂದರೆ ಇದು ಖಾಲಿ ನಮ್ಮದು ಸೀನಿಯರ್ ಸಿಟಿಸನ್ಸ್ ಹಬ್ ಆಗ್ತಾ ಇದೆ. ಎಲ್ಲ ಬ್ಯಾಂಕಿಗಳು ಕಂಪಲ್ಸರಿ ಎಲ್ಲ ಶಾಲೆ ಪ್ರತಿ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಅಕೌಂಟ್ ಮಾಡಬೇಕು ಹೇಳ್ತಾರೆ. ನೀವು ನನ್ನೊಂದು ಸಣ್ಣ ಸಜೆಷನ್ ಅಂದರೆ, ನೀವು ಅಂಥ ಅಕೌಂಟಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ ಮುಂದೆ ಅದೇ ವಿದ್ಯಾರ್ಥಿಗಳ ಅಕೌಂಟನ್ನು ನಿಮಗೆ ಅವರು ದುಡಿಯೋ ಸಂದರ್ಭದಲ್ಲಿ ನಿಮಗೆ ಅದು ಕಂಟಿನ್ಯೂ ಆಗೋ ಸಾಧ್ಯತೆಗಳು ಇರ್ತದೆ. ಇದು ನನ್ನ ಸಣ್ಣ ಸಜೆಷನ್, ನಿಮಗೆ ಹೇಗೆ ಮಾತ್ರ ಗೊತ್ತಾಗೋದಿಲ್ಲ. ಮುಖ್ಯವಾಗಿ ಅಂದರೆ ಉಡುಪಿಯಲ್ಲಿ ಅಂದರೆ ಎಂಪ್ಲಾಯ್ಮೆಂಟ್ ಸ್ಕೋಪ್ ಇಲ್ಲದ ಕಾರಣ ಈ ಪರಿಸ್ಥಿತಿ ಇದೆ. ಎಲ್ಲ ಬ್ಯಾಂಕಿಗೆ ಇಲ್ಲಿ ಮಾತ್ರ ಎಲ್ಲ ಬ್ಯಾಂಕಿಗಿದೆ. ಇನ್ನು ಈ ಬ್ಯಾಂಕಿನ ಸೇವೆ ಅಂದರೆ, ನಾನು ಈ ಪ್ರಿಮೈಸಿಗೆ ಬರೋ ಮೊದಲಿಂದಲೇ ಪಂಚರತ್ನ ಬಿಲ್ಡಿಂಗ್ ಇರುವಾಗ ನನ್ನ ಕಸ್ಟಮರ್ ಆಗಿದ್ದೆ. ಈ ಬ್ಯಾಂಕ್ ಆಫ್ ಬರೋಡದಲ್ಲಿ ಸುಮಾರು 18 ವರ್ಷ ನನಗೆ ಆಯಿತು. ಇಲ್ಲಿ ನಮ್ಮೊಂದು ನನ್ನ ಅಕೌಂಟನ್ನು ಓಪನ್ ಮಾಡಿ ನಂತರ ನಾವು ಕಳತೂರಿನಲ್ಲಿದ್ದೆವು ಆ ಸಮಯದಲ್ಲಿ. ಅಲ್ಲಿಂದ ಕೂಡ ಅಲ್ಲಿ ನಮ್ಮ ಕಳತೂರಿನಲ್ಲಿ ಕೂಡ ಬೇರೆ ಬ್ಯಾಂಕ್ ಇತ್ತು. ಆದರೂ ಕೂಡ ಅದನ್ನು ಬಿಟ್ಟು ನಾನು ಇಲ್ಲಿ ಬಂದು ಇಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೇನೆ. ಯಾವ ಬ್ಯಾಂಕಿನಲ್ಲಿ ಇಲ್ಲ, ಯಾವುದೇ ಬ್ಯಾಂಕಿನಲ್ಲಿ ಇಲ್ಲ. ನಾನು ಯಾವಾಗಲೂ ಕೆಲವರ ಹತ್ರ ಹೇಳೋದು, ಒಳ್ಳೆ ಸರ್ವಿಸ್ ಬೇಕು ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗಿ ಅಂತ ಹೇಳಿ.